ವಿಷಯವನ್ನು ಧ್ಯಾನಿಸುತ್ತಿದ್ದೇವೆ. ಪ್ರಾರ್ಥನೆ ಮಾಡಲು ನಮಗೆ ಮನಸ್ಸಿದ್ದರೂ ಬರುವ ಪ್ರಲೋಭನೆಗಳನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿಲ್ಲ. ಆಧುನಿಕ ಸಂಪರ್ಕ ಮಾಧ್ಯಮಗಳ ಪ್ರಭಾವ ಹೆಚ್ಚಾದಂತೆ ದೇವರೊಂದಿಗೆ ಸಮಯ ಕಳೆಯುವುದಕ್ಕಿಂತ ಹೆಚ್ಚಿನ ಸಮಯವನ್ನು ನಾವಿಂದು ಮನೋರಂಜನೆ ಹಾಗೂ ಮಾಧ್ಯಮಗಳೊಂದಿಗೆ ಕಳೆಯುತ್ತಿದ್ದೇವೆ. ಗೆತ್ಸೆಮನೆಯಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ಹೇಳಿದಂತೆ ಇಂದೂ ನಮಗೂ ಅದೇ ಕರೆಯನ್ನು ನೀಡುತ್ತಿದ್ದಾರೆ. ನಾವು ಈ ಬಲಿಪೂಜೆಯಲ್ಲಿ ಪ್ರಲೋಭನೆಗೆ ಒಳಗಾಗದಂತೆ ಜಯಿಸಲು ಬೇಕಾದ ಕೃಪೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸಲು ನಮಗೆ ಯಾವ ಅಡೆತಡೆಗಳು ಬಾರದಿರಲೆಂದು ಎಂಬ ಉದ್ದೇಶದಿಂದ ತಾವೆಲ್ಲರೂ ತಮ್ಮಲ್ಲಿರುವ ಮೊಬೈಲ್ಗಳನ್ನು ಸೈಲೆನ್ಸ್ ಅಥವಾ ಸ್ವಿಚ್ ಆಫ್ ಮಾಡಬೇಕೆಂದು ಹಾಗೂ ಚರ್ಚಿನ ಒಳಗಡೆ ಈ ಮೊಬೈಲನ್ನು ಯಾವ ಕಾರಣಕ್ಕೂ ಬಳಸಬಾರದೆಂದು ತಮ್ಮಲ್ಲಿ ವಿನಯದಿಂದ ವಿನಯಿಸುತ್ತಿದ್ದೇವೆ. ನಮಗಾಗಿ ಪ್ರಾರ್ಥಿಸಿ ಇಂದಿನ ಈ ಬಲಿಪೂಜೆಯನ್ನು ಅರ್ಪಿಸಲು ಪ್ರಧಾನ ಗುರುಗಳಾಗಿ ಆಗಮಿಸಿರುವ ವಂದನೀಯ ಗುರು ಲೂಯಿಸ್ ಡೆಸಾ ನಕ್ರೆ ಧರ್ಮ ಕೇಂದ್ರದ ಧರ್ಮಗುರುಗಳು ಹಾಗೂ ಎಲ್ಲ ಗುರುಗಳನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತಿದ್ದೇವೆ. ಈ ಬಲಿಪೂಜೆಯನ್ನು ಕೃತಜ್ಞತಾ ಬಲಿಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ ಫೆಲಿಕ್ಸ್ ಪಿಂಟೋ ಹಾಗೂ ಕುಟುಂಬ ಪಾಲಡ್ಕ, ಎಲ್ಡಾ ಪಿಂಟೋ ಹಾಗೂ ಕುಟುಂಬ ನಾರಾವಿ, ಐಡಾ ಡಿಕೋಸ್ಟಾ ಹಾಗೂ ಕುಟುಂಬ ಉಪ್ಪಿನಂಗಡಿ, ಡೆನಿಸ್ ಡಿಸೋಜಾ ಹಾಗೂ ಕುಟುಂಬ ಬೆಳ್ಮನ್, ಮಾರ್ಕ್ ಅರೋಜಾ ನೆಲ್ಲಿಕರ್, ವಾಲ್ಸ್ಟನ್ ವನಿಟಾ ಡಿಸಿಲ್ವಾ ಕಲ್ಯಾಣ್ಪುರ್, ಗ್ರೆಟ್ಟಾ ಡಿಸೋಜಾ ಬಾಂದೆಲ್, ತಿಯಾ ನಜರೆತ್ ಅವರ ಮೊದಲನೇ ವರ್ಷದ ಹುಟ್ಟುಹಬ್ಬದ ಪರವಾಗಿ ಪೆರ್ನಲ್, ರೆನಿಟಾ ಪಿರೇರಾ ಎರ್ಮಳ್, ವಲೇರಿಯನ್ ಡಿಸೋಜಾ ಎರ್ಮಳ್, ಕಾರ್ಮಿಲ್ ಪಿಂಟೋ ಕುಟುಂಬ ಆಂಜಲೋರ್, ಲೂಸಿ ಥಾಮಸ್ ಅಲ್ಮೇಡಾ ಕುಟುಂಬದವರು ಮಿಲಾಗ್ರಿಸ್ ಮ್ಯಾಂಗ್ಳೂರ್, ಮೆಲ್ವಿನ್ ಡಿಸೋಜಾ ಕುಟುಂಬ ಬೆಳ್ಮನ್, ಜೆರಾಲ್ಡ್ ರೀಟಾ ಮಿನಿಜಸ್ ಕುಟುಂಬ ಉಡುಪಿ, ಮೇರಿ ಲೋಬೋ ಕಿರೆ ಹಾಗೂ ಜೋಸೆಫ್ ಡಿಕೋಸ್ಟಾ ಕಿರೆಮ್ ಇವರ ಎಲ್ಲ ಕೋರಿಕೆಗಳೊಂದಿಗೆ ನಮ್ಮ ಕೋರಿಕೆಗಳನ್ನು ನಾವು ಸ್ಮರಿಸಿಕೊಳ್ಳೋಣ. ಈ ಬಲಿಪೂಜೆಯ ದೈವವಿಧಿಯನ್ನು ನಡೆಸಿಕೊಂಡು ಹೋಗುವ ಕಣಜ ಚರ್ಚಿನ ಸದಸ್ಯರನ್ನು ಹಾಗೂ ಗಂಗೊಳ್ಳಿ ಚರ್ಚಿನ ಗಾಯನ ಪಂಗಡವನ್ನು ಹಾಗೂ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರವೇಶ ಗೀತೆಯನ್ನು ಹಾಡುತ್ತಾ ಬಲಿಪೂಜೆಯನ್ನು ಆರಂಭಿಸೋಣ. ನಿಮ್ಮ ಸ್ಥಳದಲ್ಲಿರುವ ಹಾಡಿನ ಕೈಪಿಡಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಹಾಡುಗಳನ್ನು ಹಾಡುತ್ತಾ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ನಾವು ಪಠಿಸೋಣ. ಎಲ್ಲರೂ ಎದ್ದು ನಿಂತುಕೊಂಡು ಪ್ರವೇಶ ಗೀತೆಯನ್ನು ಈಗ ಹಾಡೋಣ. ಪುಟ ಸಂಖ್ಯೆ 29, ಗೀತೆ ಸಂಖ್ಯೆ 3. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವ ವಾಕ್ಯವ ಕೇಳೋಣ, ಮನದಿ ಇರಿಸೋಣ. ಆತ್ಮಬಲದ ವರಗಳಿಂದ ಜಗಕ್ಕೆ ಮೊಳಗೋಣ, ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ, ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ.
ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೇಳಿರಿ, ನಿಮಗೆ ಕೊಡಲಾಗುವುದು. ಕೊಂಕಣಿಯಲ್ಲಿ ಮಾತುಕದಿತೆಲೆ. ಈ ಮಹೋತ್ಸವದ ವಾರ್ಷಿಕ ಹಬ್ಬದ ವಿಷಯ, ಇದನ್ನು ನಾವು ಈ ಸಲ ಆರಿಸಿಕೊಂಡಿದ್ದೇವೆ. ಜಗದ್ಗುರು ಪೋಪ್ ಫ್ರಾನ್ಸಿಸ್ ನಮಗೆ ಪ್ರಾರ್ಥಿಸಲು ಈ ಇಡೀ ವರ್ಷ ನಮಗೆ ತಿಳಿಸಿದ್ದಾರೆ. ನಾವು ಪ್ರಾರ್ಥಿಸಬೇಕು ಪ್ರಭು ಯೇಸುವಿನಲ್ಲಿ. ಆದ್ದರಿಂದ ಸಂತ ಲಾರೆನ್ಸರ ಪಾದ ಬುಡಕ್ಕೆ ನಾವು ಬಂದಿದ್ದೇವೆ. ನಮ್ಮೆಲ್ಲರ ಅಗತ್ಯತೆಗಳನ್ನು ಅವರ ಮುಂದೆ ನಾವೀಗ ಇಡುತ್ತಿದ್ದೇವೆ. ಸಂತ ಲಾರೆನ್ಸರು ನಮ್ಮ ಎಲ್ಲ ಅಗತ್ಯತೆಗಳನ್ನು ಈಡೇರಿಸ್ತಾರೆ. ಯಾಕಂದರೆ ಅವರು ಕೂಡ ಅದೇ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸಿ ನಮಗೆ ಏನು ಅಗತ್ಯವಿದೆಯೋ ಅದೆಲ್ಲವನ್ನು ಅವರು ದಯಪಾಲಿಸುತ್ತಾರೆ. ಆದ್ದರಿಂದ ನಾವೆಲ್ಲರೂ ಸಂತೋಷದಿಂದ ಈ ದೇವ ಮಂದಿರದಲ್ಲಿ ಹಾಜರಿರುವಾಗ ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸೋಣ. ಇವತ್ತಿನ ವಿಷಯ ಪ್ರಲೋಭನೆಗೆ ಒಳಗಾಗದಂತೆ ನಾವು ಪ್ರಾರ್ಥಿಸಬೇಕೆಂದು. ಪ್ರಪಂಚದಲ್ಲಿ ನಾವು ಇರುವಾಗ ವಿವಿಧ ಪ್ರಲೋಭನೆಗಳು ನಮಗೆ ಬರುತ್ತವೆ. ಈ ಎಲ್ಲ ಪ್ರಲೋಭನೆಗಳಿಂದ, ಅಂದರೆ ಕೊಂಕಣಿಯಲ್ಲಿ ತಳ್ಳೆ ಅಂತ ನಾವು ಹೇಳ್ತೇವೆ, ಇದರಿಂದ ಪಾರಾಗಲು ದೇವರಲ್ಲಿ ನಿರಂತರವಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಆದ್ದರಿಂದ ಆ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಪಾಪಗಳನ್ನು ಈಗ ನಾವು ಮೌನರಾಗಿ ಒಪ್ಪಿಕೊಳ್ಳೋಣ. ಈ ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಒಟ್ಟಿಗೆ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ
ನಿನ್ನನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂಥ ಪ್ರೀತಿಯ ಪ್ರಭೆಯಿಂದ ನೀವು ತುಂಬಿದಿರಿ. ಅವರನ್ನು ಅವರು ಪ್ರೀತಿಸಿದ್ದನ್ನು ನಾವು ಪ್ರೀತಿಸುವಂತೆಯೂ, ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಕ್ಕಬಿಯರ 2ನೆಯ ಪುಸ್ತಕದಿಂದ ವಾಚನ. ಧರ್ಮಶಾಸ್ತ್ರ ಪಂಡಿತರಲ್ಲಿ ಅತಿ ನಿಪುಣನಾದ ಎಲ್ಲಾಜರನು ವಯೋವೃದ್ಧನು, ಉಜ್ವಲ ರೂಪ ಉಳ್ಳವನು. ಅವನು ಹಂದಿ ಮಾಂಸವನ್ನು ತಿನ್ನಲು ಬಲವಂತವಾಗಿ ಬಾಯ್ದೆರೆಯ ಮಾಡಿದರು. ನಿಷಿದ್ಧ ಬಲಿಭೋಜನದ ಉಸ್ತುವಾರಿ ನೋಡುವಂಥವರು ಎಲ್ಲಾಜಾರರನ್ನು ಬಹುಕಾಲ ಅರಿತವರಾದ್ದರಿಂದ ಅವನನ್ನು ರಹಸ್ಯವಾಗಿ ಕೊಂಡೊಯ್ದು ಬೇರೆ ಯಾವುದಾದರೂ ತಿನ್ನಬಹುದಾದ ಮಾಂಸವನ್ನು ಸ್ವೀಕರಿಸಿ ಅರಸನ ಆಜ್ಞೆಗನುಗುಣವಾಗಿ ಬಲಿಭೋಜನ ಆಹಾರವನ್ನು ತಿನ್ನುವಂತೆ ನಟಿಸಬೇಕೆಂದು ಗುಟ್ಟಾಗಿ ಸಲಹೆ ಕೊಟ್ಟರು. ಹೀಗೆ
ಅವರೊಂದಿಗಿದ್ದ ಸ್ನೇಹದ ನಿಮಿತ್ತ ಅವನನ್ನು ಮರಣ ಶಿಕ್ಷೆಯಿಂದ ತಪ್ಪಿಸಲು ಕರುಣೆಯ ಒಂದು ದಾರಿಯನ್ನು ತೋರಿಸಿದರು. ಆದರೆ ಅವನು ತನ್ನ ವಯಸ್ಸಿನ ಯೋಗ್ಯತೆಗೆ, ಮುಪ್ಪಿನ ಘನತೆಗೆ, ನರೆಕೂದಲಿಗೆ ಸಲ್ಲತಕ್ಕ ಗೌರವಕ್ಕೆ, ಬಾಲ್ಯದಿಂದಲೂ ಕಾಪಾಡಿಕೊಂಡು ಬಂದ ಸನ್ನಡತೆಗೆ ತಕ್ಕಂತೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರು ತಾವೇ ನೀಡಿದ ಪವಿತ್ರ ನಿಯಮಕ್ಕೆ ಅನುಗುಣವಾಗಿ ಉದಾತ್ತ ನಿರ್ಧಾರವನ್ನು ಕೈಗೊಂಡು ಕೂಡಲೇ ಮೃತ್ಯುಲೋಕಕ್ಕೆ ತನ್ನನ್ನು ಕಳುಹಿಸಿಕೊಡಬೇಕೆಂದು ಕೇಳಿಕೊಂಡನು. ಬದುಕಲು ಸ್ವಲ್ಪ ಕಾಲಕ್ಕೆ ಈ ರೀತಿ ವರ್ತಿಸುವುದರಿಂದ ಯುವಕರನ್ನು ತಪ್ಪುದಾರಿಗೆ ಎಳೆದಂತಾಗುತ್ತದೆ. ನನ್ನ ಮುಪ್ಪಿಗೆ ಕಳಂಕವನ್ನು, ನಿಂದೆಯನ್ನು ತಂದುಕೊಂಡಂತಾಗುತ್ತದೆ. ತಾತ್ಕಾಲಿಕವಾಗಿ ನಾನು ನರಮಾನವರ ಶಿಕ್ಷೆಯಿಂದ ಸದ್ಯಕ್ಕೆ ತಪ್ಪಿಸಿಕೊಂಡರೂ ಸರ್ವಶಕ್ತ ದೇವರ ಕೈಯಿಂದ ಜೀವಂತವಾಗಿ ಆಗಲಿ ಸತ್ತಾಗ ಆಗಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಅವರು ಈಗ ನನ್ನ ಪ್ರಾಣ ತೆಗೆಯುವುದಕ್ಕೆ ನಾನೇ ಧೈರ್ಯದಿಂದ ಸಮ್ಮತಿಸಿರುವುದರಿಂದ ನನ್ನ ಮುಪ್ಪಿನ ಘನತೆಗೆ ಯೋಗ್ಯನೆಂದು ಸ್ಪಷ್ಟೀಕರಿಸುತ್ತೇನೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಸ್ನೇಹಪರರಾಗಿ ವರ್ತಿಸುತ್ತಿದ್ದ ಆ ಬೆಂಗಾವಲಿನವರು ಅವನು ಮಾತಾಡಿದ್ದು ಹುಚ್ಚುತನದಿಂದ ಎಂದೆಣಿಸಿ ಅವನ ಮೇಲೆ ತಿರುಗಿ ಬಿದ್ದರು. ಮರಣದ ಹಂತವನ್ನು ತಲುಪುವವರೆಗೆ ಅವನನ್ನು ಹೊಡೆದರು. ಆಗ ಎಲ್ಲಾಜಾರನು ನಿಟ್ಟುಸಿರು ಬಿಡುತ್ತಾ, ನಾನು ಮರಣದಿಂದ ತಪ್ಪಿಸಿಕೊಳ್ಳಬಹುದಾಗಿದ್ದರೂ ಸರ್ವೇಶ್ವರನಲ್ಲಿ ಭಯಭಕ್ತಿಯ ನಿಮಿತ್ತವೇ ಚಾಟಿಯಿಂದ ಈ ದೈಹಿಕ ಯಾತನೆಯನ್ನು ಸಂತೋಷದಿಂದ ಸಹಿಸಿಕೊಳ್ಳುತ್ತೇನೆ. ಹೀಗೆ ಹಿಂಸೆಯನ್ನು ಹೃತ್ಪೂರ್ವಕವಾಗಿ ಅನುಭವಿಸುತ್ತಿದ್ದೇನೆ ಎಂಬುದು ಪರಮ ಪವಿತ್ರ ಜ್ಞಾನಿಯಾದ ಸರ್ವೇಶ್ವರನಿಗೆ ತಿಳಿದಿದೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುಟ ಸಂಖ್ಯೆ 34, ಕೀರ್ತನೆ 2. ನಿರಾಶ್ರಿತನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ನಿರಾಶ್ರಿತನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು. ಆತನ ಸ್ತುತಿ ಸದಾ ಇಹುದು ನನ್ನ ಬಾಯೊಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ. ದೀನರಿಗದನು ಕೇಳಿ ಪಡೆಯಲಿ ಸುಮ್ಮಾನ. ನಿರಾಶ್ರಿತನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ದುರ್ಜನರಿಗಾದರೂ ಪ್ರಭು ವಿಮುಖನು. ಅವರ ಹೆಸರನ್ನು ಧರೆಯಿಂದ ಅಳಿಸುವನು. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ನೆರವೇವನವರ ಕಷ್ಟ ನಿವಾರಣೆಗೆ. ನಿರಾಶ್ರಿತನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ನಿರಾಶ್ರಿತನು ಮೊರೆಯಿಡಲು ಪ್ರಭು ಕಿವಿಗೊಟ್ಟನು. ಪುಟ ಸಂಖ್ಯೆ 36. Alleluia, alleluia.
Alleluia, 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 Alleluia. ನಿನ್ನ ಸಂದೇಶವು ಬಾಳಿಗೆ ಮುಕ್ತಿಯು, ಅದುವೇ ದಾರಿಗೆ ಜ್ಯೋತಿಯು. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅನಂತರ ಯೇಸು ಸ್ವಾಮಿ ಅವರೊಡನೆ ಗೆತ್ಸೇಮನೆ ಎಂಬ ತೋಪಿಗೆ ಬಂದರು. ಅಲ್ಲಿ ಶಿಷ್ಯರಿಗೆ, ನಾನು ಅತ್ತ ಹೋಗಿ ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದರು. ಬಳಿಕ ಪೇತ್ರನನ್ನು ಜೆಬೆದಾಯನ ಇಬ್ಬರು ಕುಮಾರರನ್ನು ತಮ್ಮೊಂದಿಗೆ ಕರೆದುಕೊಂಡು ಮುಂದಕ್ಕೆ ಹೋದರು. ಅಲ್ಲಿ ಸ್ವಾಮಿ ಚಿಂತಾಕ್ರಾಂತರಾದರು, ದುಃಖಭರಿತರಾದರು. ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದರು. ಅನಂತರ ಅವರು ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ. ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆ ಆಗಲಿ ಎಂದರು. ಅನಂತರ ಆ ಮೂವರು ಶಿಷ್ಯರ ಬಳಿಗೆ ಬಂದು ಅವರು ನಿದ್ರಾಸ್ಥಿತಿ ಇರುವುದನ್ನು ಕಂಡರು. ಪೇತ್ರನನ್ನು ಉದ್ದೇಶಿಸಿ, ಏನಿದು, 1 ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೇ ಹೋಯಿತೆ? ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ 6 ದಿನಗಳ ಮಹೋತ್ಸವದ ವಿಷಯ ಕೇಳಿರಿ, ನಿಮಗೆ ಕೊಡಲಾಗುವುದು. ಇವತ್ತು ಈ ಬಲಿಪೂಜೆಯ ವಿಷಯ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಪ್ರಾರ್ಥನೆ ಒಂದು ಪ್ರಬಲವಾದ ಅಸ್ತ್ರ ನಮ್ಮೆಲ್ಲರ ಜೀವನದಲ್ಲಿ. ನಾವು ಪ್ರಲೋಭನೆಗೆ ಒಳಗಾಗದಂತೆ ದಿನನಿತ್ಯವೂ ಪ್ರಾರ್ಥಿಸಬೇಕು. ನಮ್ಮ ಕುಟುಂಬಗಳಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಾವು ಪ್ರಾರ್ಥಿಸುತ್ತೇವೆ. ಯಾರು ಪ್ರಾರ್ಥನೆ ಮಾಡುವುದಿಲ್ಲ ಅಂತಲ್ಲ, ಎಲ್ಲರೂ ನಾವು ಪ್ರಾರ್ಥಿಸುತ್ತೇವೆ. ಒಂದು ಗೀತೆ ಇದೆ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ ನನ್ನ ಪ್ರಿಯ ಯೇಸುವೇ. ಗೀತೆ ನಿಮಗೆ ಹಲವಾರು ಮಂದಿಗೆ ಬರ್ತದೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವನೇ ನನ್ನ ಪ್ರೀತಿಯ ಯೇಸುವೆ. ಈ ಗೀತೆಯನ್ನೇ ನಾವು ಹಲವು ಸಾರಿ ನಾವು ಎಣಿಸುವಾಗ, ಹಾಡುವಾಗ ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ನಮ್ಮ ಹತ್ತಿರ ಇರುವುದು ಯಾವುದು?
ನೀವು ಇಲ್ಲಿ ಇಷ್ಟು ಜನರಿದ್ದೀರಿ, ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ನೀವು ಪ್ರಾರ್ಥಿಸುತ್ತೀರಿ. ನಿಮ್ಮ ಹತ್ತಿರ ಇರುವುದು ಯಾವುದು? ಮೊಬೈಲ್. ಪ್ರಾರ್ಥನೆ ಇಲ್ಲ. ನನ್ನ ಹತ್ತಿರ ಇರುವುದು ನನ್ನ ಮೊಬೈಲ್. ಕೆಲವರು ಮೊಬೈಲಲ್ಲಿ ಪ್ರಾರ್ಥನೆ ಮಾಡುವಾಗ, ಕೆಲವರು ಕಂಪ್ಯೂಟರಲ್ಲಿ ಪ್ರಾರ್ಥನೆ ಮಾಡುವಾಗ, ಇನ್ನು ಕೆಲವರು ಟಿವಿಗೆಯಲ್ಲಿ ಮುಳುಗಿ ಹೋಗ್ತಾರೆ. ಪ್ರಿಯರೇ, ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸುವುದು ಬಹಳ ಕಡಿಮೆ. ಯಾಕೆ? ಇಂದಿನ ಪ್ರಪಂಚವೇ ಹಾಗೆ. ನಮಗೆ ದೇವರು ಎಲ್ಲವನ್ನು ದಯಪಾಲಿಸಿದ್ದಾರೆ, ಎಲ್ಲವನ್ನು ನಮಗೆ ಕೊಟ್ಟಿದ್ದಾರೆ. ಯಾಕೆ ಪ್ರಾರ್ಥಿಸಬೇಕು? ಇವತ್ತಿನ ವಿಷಯ ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಲ್ವಾ? ಕೆಲವು ಪ್ರಾಯಸ್ಥರು ಆಮೇಲೆ ತೀರ್ಸ್ಕರಿಯ ಅಂತ ಹೇಳ್ತಾರೆ. ಸ್ವಲ್ಪ ಪ್ರಾಯಸ್ಥರು ಇದ್ದವರು ನಾವು ಜಪಸರ ಪ್ರಾರ್ಥನೆಯನ್ನು ಮಾಡುವ ಅಂತ ಹೇಳ್ತಾರೆ ಅಲ್ವಾ? ಇವತ್ತಿನ ಯುವ ಜನಾಂಗ ಬಿಡುವ, ಇವತ್ತು ಪ್ರಾಯಸ್ಥರು ಕೂಡ ಹಾಕು ಸ್ವಲ್ಪ ಟಿವಿ ನೋಡುವ. ನಾನು ಒಂದು ಕುಟುಂಬಕ್ಕೆ ಕೆಲವು ವರ್ಷಗಳ ಹಿಂದೆ ಒಂದು ಚರ್ಚಿನಲ್ಲಿ ಇರುವಾಗ ಹೋಗಿದ್ದೆ. ಸಾಯಂಕಾಲ ಒಂದು ಫಾದರ್ ನೀವು ಈಗ ಬರುವುದಾ? ಈಗ ಒಳ್ಳೆ ಪಿಕ್ಚರ್ ಬರ್ತದೆ, ನೀವು ವಾಪಸ್. ಇದು ಆಗುವುದಿಲ್ಲ, ನಮಗೆ ಟಿವಿ ನೋಡಬೇಕು, ಒಳ್ಳೆ ಪಿಕ್ಚರ್. ನಾವು ಪ್ರಲೋಭನೆಗೆ ಒಳಗಾಗದಂತೆ ಆ ಸಿನಿಮಾ ಎಷ್ಟು ಗಂಟೆಗೆ? 9 ಗಂಟೆ ತನಕ ಅದು ಮುಂದುವರಿತಾ. ಪ್ರಾರ್ಥನೆ ಮಾಡುವುದು ಯಾವಾಗ ಪ್ರಿಯರೇ? ನಾವು ಆಲೋಚನೆ ಮಾಡಿ, ನೀವೇ ಆಲೋಚನೆ ಮಾಡಿ. ನಿಮ್ಮ ಕುಟುಂಬಗಳಲ್ಲಿ ನೀವು ಇದ್ದೀರಿ, ನಿಮ್ಮ ಮಕ್ಕಳು ಇದ್ದಾರೆ, ಯುವ ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವು ಪ್ರಾರ್ಥಿಸುವ ಸಮಯ ಯಾವಾಗ? ಲೂಯಿ ಪ್ಯಾಶ್ಚರ್ ಎನ್ನುವ ಒಬ್ಬ ವಿಜ್ಞಾನಿ ಬಹಳಷ್ಟು ಸಂಶೋಧನೆ ಮಾಡಿದವ. ಈ ಸಂಶೋಧನೆ ಮಾಡಬೇಕಾದ್ರೆ ಪ್ರಿಯರೇ, ಅವನು ಎಷ್ಟು ರೀತಿಯ ಪ್ರಲೋಭನೆಗೆ ಒಳಗಾದ ಗೊತ್ತುಂಟ? ಅವನು ಈ ರೇಬಿಸ್ ಇದಕ್ಕೆ ವ್ಯಾಕ್ಸಿನ್ ಕಂಡು ಹುಡುಕಿದವ, ಚುಚ್ಚುಮದ್ದನ್ನು ಕಂಡು ಹುಡುಕಿದವ. ಆಂಥ್ರಾಕ್ಸ್ ಎನ್ನುವ ರೋಗಕ್ಕೂ ಕೂಡ ಚುಚ್ಚುಮದ್ದು ಕಂಡು ಹಿಡಿದವ. ಕಾಲೆರಾ ರೋಗಕ್ಕೂ ಕೂಡ ಚುಚ್ಚುಮದ್ದು ಕಂಡು ಹಿಡಿದವ. ಅವನಿಗೆ ಇದು ಕಂಡು ಹಿಡಿಯುವಾಗ ಅವನಿಗೆ ಎಷ್ಟೋ ರೀತಿಯಲ್ಲಿ ಪ್ರಲೋಭನೆ ಬಂತು. ಏನಂದ್ರೆ, ನಾನು ಇದೆಲ್ಲ ಕಂಡು ಹಿಡುಕಿದರೆ ಪ್ರಖ್ಯಾತನಾಗುತ್ತೇನೆ, ಫೇಮಸ್ ಆಗ್ತೇನೆ, ನನಗೆ ಪ್ರಶಸ್ತಿಗಳ ಸರಮಾಲೆ ನನಗೆ ದೊರಕುತ್ತದೆ, ನಾನು ಪ್ರಸಿದ್ಧಿಯನ್ನು ಪಡೆಯುತ್ತೇನೆ ಎನ್ನುವ ಒಂದು ಪ್ರಲೋಭನೆ ಅವನಿಗೆ ಬಂತು. ಆದರೆ ಪ್ರಿಯರೇ, ಯಾವುದೇ ಒಂದು ಪ್ರಯೋಗ ಅವನದು ಯಶಸ್ವಿ ಆಗಲಿಲ್ಲ. ಅವನ ಜೀವನ ಚರಿತ್ರೆ ಓದುವಾಗ ಗೊತ್ತಾಗ್ತದೆ. ಯಾಕೆಂದರೆ ಅವನ ದೃಷ್ಟಿ ಯಾವುದರ ಮೇಲೆ? ಪ್ರಶಸ್ತಿಯ ಮೇಲೆ. ನಾನು ಪ್ರಶಸ್ತಿಯನ್ನು ಪಡೆಯುತ್ತೇನೆ, ನನಗೆ ಇಷ್ಟು ದೊಡ್ಡವನಾಗು. ತಕ್ಷಣ ಇದೆಲ್ಲವನ್ನು ಬಿಟ್ಟ. ನನ್ನ ಪ್ರಯೋಗ ಒಂದು ಯಶಸ್ವಿ ಆಗುವುದಿಲ್ಲ. ಪ್ರಾರ್ಥನೆಯಲ್ಲಿ ತೊಡಗಿದ, ಯಶಸ್ವಿಯಾದ. ನೋಡಿ, ಇವತ್ತು ನಾವೆಲ್ಲ ಬದುಕ್ತೇವೆ. ನಾಯಿಗೆ ಹಚ್ಚಿದರೆ ರೈಬಿಸ್ ಇಂಜೆಕ್ಷನ್ ನಮಗೆ ಬೇಕು ಅಲ್ವಾ? ಕೊಲೆರಾ ಅಥವಾ ಬೇರೆ ರೋಗಗಳು ಬಂದರೆ ಆ ಚುಚ್ಚುಮದ್ದು ನಮಗೆ ಬೇಕು. ನಾವು ಕೂಡ ಪ್ರಾರ್ಥಿಸಬೇಕು ಎನ್ನುವುದು ಲೂಯಿ ಪ್ಯಾಶ್ಚರ್ ನಮಗೆ ತಿಳಿಸ್ತಾರೆ. ಸಂತ ಅಗೋಸ್ತಿನರು ಪವಿತ್ರ ಧರ್ಮಸಭೆಯ ಧರ್ಮಾಧ್ಯಕ್ಷರು ಹಾಗೂ ಧರ್ಮ ಪಂಡಿತರು. ಅವರ ಜೀವನವನ್ನು ನಾವು ನೋಡುವುದಾದರೆ, ಈ ಸಂತ ಅಗೋಸ್ತಿನರು ಏನು ಮಾಡಿದರು ಪ್ರಿಯರೇ? 33 ವರ್ಷಗಳ ಕಾಲ ಈ ಸುಖಭೋಗದ ಜೀವನವನ್ನು ನಡೆಸಿದರು. ಇದೇ ಎಲ್ಲ ಸರ್ವಸ್ವ ನನ್ನ ಜೀವನದಲ್ಲಿ, ಇದೆಲ್ಲವನ್ನು ನಾನು, ಈ ಪ್ರಪಂಚದ ಎಲ್ಲವನ್ನು ನಾನು ಅನುಭವಿಸಬೇಕು ಎನ್ನುವ ಆಶಯ ಅವರಲ್ಲಿ ಇತ್ತು. ಅನುಭವಿಸಿದರು. ಕೊನೆಗೆ ಸೋತರು. ಹೇಗೆ? ಅವರ ತಾಯಿ ಸಂತ ಮೋನಿಕಳು, ಅವಳ ನಿರಂತರ ಕಣ್ಣೀರು, ದೇವರಲ್ಲಿ ಪ್ರಾರ್ಥನೆ, ದೇವರೇ ನನ್ನ ಮಗನನ್ನು ಬದಲಿ ಮಾಡು, ಪರಿವರ್ತಿಸು, ನವ ಜೀವನವನ್ನು ಅವನಿಗೆ ದಯಪಾಲಿಸು ದೇವರೇ. ಆ ತಾಯಿಯ ಕಣ್ಣೀರು ಪ್ರಿಯರೇ, 18 ವರ್ಷಗಳ ಕಾಲ ನಿರಂತರ ಪ್ರಾರ್ಥನೆಯನ್ನು ನಡೆಸಿದ ತಾಯಿಯವರು. ಯಾರಿಗೋಸ್ಕರ? ಸಂತ ಅಗೋಸ್ತಿನರಿಗೋಸ್ಕರ. ಸಂತ ಅಗೋಸ್ತಿನಸನು ಅವನು ಪರಿವರ್ತನಾದ, ಬದಲಾವಣೆಯಾದ, ಅವನಲ್ಲಿ ಬಂತು ಬದಲಾವಣೆ. ಧರ್ಮಾಧ್ಯಕ್ಷರು, ಪವಿತ್ರ ಧರ್ಮಸಭೆ ಧರ್ಮ ಪಂಡಿತರು ಅವರಾದರು. ಯಾಕೆ? ಪ್ರಾರ್ಥನೆ, ನಿರಂತರ ಪ್ರಾರ್ಥನೆ. ಪ್ರಾರ್ಥನೆ ಎನ್ನುವುದು ಒಂದು ಪ್ರಬಲವಾದ ಅಸ್ತ್ರ ಪ್ರಿಯರೇ.
ಯಾರು ಇವತ್ತು ಗೋಳಿಡುತ್ತಾರೆ, ಯಾರು ಕಣ್ಣೀರನ್ನು ಹರಿಸ್ತಾರೆ, ಎಷ್ಟೋ ರೀತಿಯಲ್ಲಿ ಈ ಕಷ್ಟ, ರೋಗ, ರುಜಿನಗಳಿಗೆ ತುತ್ತಾಗಿದ್ದಾರೆ. ಖಂಡಿತವಾಗಿಯೂ ಆ ಸಂತ ಅಗೋಸ್ತರು ಏನು ಹೇಳ್ತಾರೆ ಅಂದರೆ, ಪ್ರಾರ್ಥನೆ ಮಾನವನ ಶಕ್ತಿ, ಅದು ದೇವರ ನಿಶ್ಶಕ್ತಿ ಅಂತ ಹೇಳ್ತಾನೆ ಅವರು. ಸಂತ ಅಗೋಸ್ತರು ಏನು ಹೇಳ್ತಾರೆ? ಪ್ರಾರ್ಥನೆ ಮಾನವನ ಶಕ್ತಿ, ದೇವರ ನಿಶ್ಶಕ್ತಿ. ಹಾಗಾದರೆ ದೇವರು ಅಸಮರ್ಥರಾ ಎನ್ನುವ ಪ್ರಶ್ನೆ ನಿಮ್ಮ ನನ್ನ ಮನಸ್ಸಿನಲ್ಲಿ ಉದ್ಭವಿಸಬಹುದು. ದೇವರು ಅಸಮರ್ಥರ, ದೇವರಿಗೆ ನಿಶ್ಶಕ್ತಿ ಅಂತ ಹೇಳುವೆ. ಇಲ್ಲ ಪ್ರಿಯರೇ, ನಾವು ಇಡುವ ಗೋಳು, ನಮ್ಮ ಕಣ್ಣೀರು ಆ ದೇವರಿಗೆ ತಲುಪ್ತದೆ. ಆ ತಾಯಿಯ ಕಣ್ಣೀರು, ಸಂತ ಮೋನಿಕಳ ಕಣ್ಣೀರು ಆ ದೇವರಿಗೆ ತಲುಪಿತು. ನಾವು ಇಲ್ಲಿದ್ದ ಎಷ್ಟೋ ಜನರು ನಾವು ಇವತ್ತು ಆ ಕಣ್ಣೀರನ್ನು ಸುರಿಸ್ತಾ ಇದ್ದೇವೆ. ನಮ್ಮ ಕುಟುಂಬಗಳಲ್ಲಿ ಎಷ್ಟೋ ರೀತಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅಲ್ಲಿ ಬದಲಾವಣೆ ಆಗ್ತದೆ, ಪರಿವರ್ತನೆ ಆಗ್ತದೆ, ನವ ಜೀವನ ನಮಗೆ ಲಭಿಸ್ತದೆ. ಅದು ಆಗಬೇಕು ನಮ್ಮ ಜೀವನ. ಪ್ರಾರ್ಥನೆ ಮನುಷ್ಯನ ಶಕ್ತಿ ಆದರೆ ಅದು ದೇವರ ನಿಶ್ಶಕ್ತಿ. ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಅವರು ನಿಶ್ಶಕ್ತರಾಗ್ತಾರೆ. ಯಾಕೆ? ಈ ನನ್ನ ಮಗ, ಈ ನನ್ನ ಮಗಳು ಅವರು ಪ್ರಾರ್ಥಿಸುತ್ತಿದ್ದಾರೆ ನನ್ನಲ್ಲಿ, ನನ್ನ ಜೊತೆಯಲ್ಲಿ ಅವರು ಇದ್ದಾರೆ, ದಿನಾಲು ಕಣ್ಣೀರನ್ನು ಸುರಿಸ್ತಿದ್ದಾರೆ. ಯಾರಿಗೋಸ್ಕರ? ತಂದೆ ತಾಯಿಗೋಸ್ಕರ ಇರ್ಬೋದು, ಯುವ ಜನರಿಗೋಸ್ಕರ ಇರ್ಬೋದು, ಅಥವಾ ಸಣ್ಣ ಮಕ್ಕಳಿಗೋಸ್ಕರ ಇರ್ಬೋದು. ಎಷ್ಟೋ ರೀತಿಯಿಂದ ನಾವು ನರಳುತ್ತಾ ಇದ್ದೇವೆ ಪ್ರಿಯರೇ. ಕುಟುಂಬದಲ್ಲಿ ಇಂಥ ಯಾವ ರೀತಿಯಲ್ಲಿ ಪ್ರಲೋಭನೆಗೆ ನಾನು ಹೇಳಿದೆ, ಯಾವ ಪ್ರಲೋಭನೆಗೆ ನಾವು ಒಳಗಾಗ್ತೇವೆ. ಅದರಿಂದ ಎಲ್ಲರಿಂದ ಪಾರಾಗಲು ಪ್ರಾರ್ಥನೆ ಒಂದು ದೊಡ್ಡ ಅಸ್ತ್ರ, ಒಂದು ಸಾಧನ ದೇವರು ನಮಗೆ ನೀಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಕೂಡ ಪ್ರಲೋಭನೆಗೆ ಒಳಗಾಗಿದ್ದರು ಅಲ್ವಾ? 40 ದಿನ ಅವರು ಉಪವಾಸ ಮಾಡಿ ಆ ಸೈತಾನನ ಶೋಧನೆಗೆ, ಆ ಪ್ರಲೋಭನೆಗೆ ಅವರು ಒಳಗಾದರು. ಆ ಸೈತಾನನು ಬಂದು ನುಡಿದ, ಏನೆಂದರೆ, ನೀನು ಈಗ ಹಸಿದಿದ್ದಿ, ಇಲ್ಲಿ ಕಲ್ಲುಗಳು ಉಂಟು, ರೊಟ್ಟಿಯನ್ನಾಗಿ ಮಾಡು, ಊಟ ಮಾಡು, ದರವಸ್ತು ತಿನ್ನು. ಏನು ಶೋಧನೆ ಪ್ರಿಯರೇ ಇದು! ನಮಗೆ ಕೆಲವರಿಗೆ ಇದ್ದಷ್ಟು ಇನ್ನಷ್ಟು ಮಗದಷ್ಟು ತಿನ್ನಬೇಕು, ತಿಂದು ನಾನು ವಾಂತಿ ಮಾಡಬೇಕೆನ್ನುವ ಒಂದು ಪ್ರಲೋಭನೆ ಎಷ್ಟೋ ಜನರಿಗೆ ಬರ್ತದೆ. ಆ ಪ್ರಲೋಭನೆ ಅದೇ, ತಿನ್ನು, ಮಾಡು, ಎಷ್ಟು ರೊಟ್ಟಿ ಮಾಡು, ನಿನಗೆ ಬೇಕಾದಷ್ಟು ತಿನ್ನು, ನಿನ್ನ ಹಸಿವನ್ನು ಇಂಗಿಸು. ನಾವು ಹಾಗೇ ಮಾಡ್ತೇವೆ ಅಲ್ವಾ? ಇದೊಂದು ದೊಡ್ಡ ಪ್ರಲೋಭನೆ ಪ್ರಿಯರೇ. ಇದ್ದಷ್ಟು ನಮಗೆ ಸಾಲದು, ಇದ್ದಷ್ಟು ತಿನ್ನುವುದು ಮತ್ತೆ ಕಕ್ಕುವುದು ಅಲ್ವಾ? ವಾಂತಿ ಮಾಡುವುದು. ಎರಡನೇ ಪ್ರಲೋಭನೆ ನೋಡುವ, ಪ್ರಭು ಯೇಸುವಿಗೆ ಬಂದದ್ದು. ಆದರೆ ಯೇಸು ಕ್ರಿಸ್ತರು ಒಳ್ಳೆ ಉತ್ತರವನ್ನು ನೀಡಿದರು. ದೇವರ ವಾಕ್ಯದಿಂದ ಮನುಷ್ಯ ಜೀವಿಸ್ತಾನೆ, ರೊಟ್ಟಿಯಿಂದ ಮಾತ್ರ ಅಲ್ಲ. ಆ ಪ್ರಬಲ ಅಸ್ತ್ರ ನಮ್ಮಲ್ಲಿ ಇದೆ, ದೇವರ ವಾಕ್ಯ ನಮ್ಮಲ್ಲಿ ಇದೆ. ಆದ್ದರಿಂದ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಡಿಬೇಕು. ಆ ಎರಡನೆಯ ಶೋಧನೆ, ಆ ಸೈತಾನನು ಆ ದೇವಾಲಯದ ತುದಿಗೆ ಅವರನ್ನು ಕೊಂಡೋಗಿ, ಇಲ್ಲಿಂದ ಹಾರು, ನೀನು ಏನಾಗುವುದಿಲ್ಲ, ನಿನ್ನ ದೇವದೂತರು ನಿನ್ನನ್ನು ರಕ್ಷಿಸ್ತಾರೆ, ನಿನಗೆ ಏನಾಗದಂತೆ, ನಿನ್ನ ಕೈಕಾಲು ಮುರಿಯದಂತೆ ಅವರು ತಡೆಯುತ್ತಾರೆ ಅಲ್ವಾ? ಏನು ಪ್ರಲೋಭನೆ ಪ್ರಿಯರೇ! ಈ ಪ್ರಲೋಭನೆಯಿಂದ ಏನು ನಮಗೆ ತಿಳಿತದೆ? ನೀನು ಪ್ರಖ್ಯಾತನಾಗುತ್ತಿ, ಪ್ರಸಿದ್ಧಿ ಪಡೆದಿ, ಎಲ್ಲರೂ ನಿನಗೆ ಚಪ್ಪಾಳೆ ತಟ್ತಾರೆ. ನಮ್ಮ ಜೀವನದಲ್ಲಿ ಎಲ್ಲರೂ ಹಾಗೆ, ನಮಗೆ ಬಹಳಷ್ಟು ಚಪ್ಪಾಳೆ ಸಿಗ್ತದೆ. ಆದರೆ ದೇವರು ಏನು ಹೇಳ್ತಾರೆ ಪ್ರಭು ಯೇಸು ಕ್ರಿಸ್ತರಿಗೆ? ಪ್ರಭು ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ದೇವರನ್ನು ಪರೀಕ್ಷೆ ಮಾಡಬೇಡ, ಸುಮ್ಮನೆ ಹಾರಿ ನಿನ್ನ ಕೈ ಕಾಲುಗಳನ್ನು ಮುರಿದುಕೊಳ್ಳಬೇಕು ಬೇಡ. ಆ ಸೈತಾನನ ಶೋಧನೆಗೆ, ಆ ಪ್ರಲೋಭನೆಗಳಿಗೆ ನೀನು ಒಳಗಾಗಬೇಡ, ಅದು ಸರಿಯಲ್ಲ ಅನ್ನುವ ಆ ಮಾತು ಆ ಸೈತಾನನಿಗೆ ಹೇಳುವಾಗ, ನಿಜವಾಗಿಯೂ ಪ್ರಿಯರೇ, ನಾವು ಈ ಪ್ರಪಂಚದಲ್ಲಿ ಇರುವವರು, ನಾನು ಪ್ರಸಿದ್ಧನಾಗಬೇಕು, ನನ್ನ ಹತ್ರ ದುಡ್ಡು ಉಂಟು, ನಾನು ಪ್ರಖ್ಯಾತನಾಗಬೇಕು, ನನಗೆ ಎಷ್ಟೋ ರೀತಿಯಲ್ಲಿ ಸರ್ಟಿಫಿಕೇಟ್ ಎಲ್ಲ ಉಂಟು, ನಾನು ಫೇಮಸ್ ಆಗಬೇಕು ಎನ್ನುವ ಪ್ರಲೋಭನೆ ಎಲ್ಲರಿಗೂ ಉಂಟು, ನನಗೂ ಕೂಡ ಉಂಟು ಪ್ರಿಯರೇ. ಆದರೆ ಆ ಪ್ರಸಿದ್ಧಿ ಕೊಡುವುದು ಯಾರು? ಆ ದೇವರು. ಆ ಪ್ರಲೋಭನೆಗಳಿಗೆ ನಾವು ಒಳಗಾಗದಂತೆ ದಿನನಿತ್ಯವೂ ನಾವು ಪ್ರಾರ್ಥಿಸಬೇಕು. ಆ ಮೂರನೆಯ ಆ ಶೋಧನೆ, ಆ ಪ್ರಲೋಭನೆ ಏನಂದರೆ, ಪ್ರಭು ಯೇಸು ಕ್ರಿಸ್ತರನ್ನು ಒಂದು ಪರ್ವತದ ಮೇಲೆ ಕೊಂಡೋಗಿ ಈ ಸಾಮ್ರಾಜ್ಯಗಳನ್ನು ಎಲ್ಲ ತೋರಿಸಿದ. ಈ ಸಾಮ್ರಾಜ್ಯಗಳನ್ನು ತೋರಿಸಿ ಹೇಳಿದ, ಇದೆಲ್ಲವೂ ನನ್ನದು, ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಿದರೆ ನಿನಗೆ ಇದೆಲ್ಲವನ್ನು ನಾನು ದಯಪಾಲಿಸ್ತೇನೆ ಅಲ್ವಾ? ಏನೊಂದು ಪ್ರಲೋಭನೆ ಪ್ರಿಯರೇ! ಅಧಿಕಾರದ ಆಶೆ ಅಲ್ವಾ? ನೋಡಪ್ಪ, ನೀನು ಇಷ್ಟು ಏರಿಯಾ ನೋಡಿದರೆ ನಿನಗೆ ಇಷ್ಟು ಕೊಡ್ತೇನೆ ಅಂತ ಹೇಳ್ತಾರೆ ಕೆಲವರು ಅಲ್ವಾ?
ನಮ್ಮ ಜೀವನದಲ್ಲಿ ಅಧಿಕಾರದ ಆಸೆ ಯಾರಿಗಿಲ್ಲ, ಕುರ್ಚಿಯ ಆಸೆ ಯಾರಿಗಿಲ್ಲ. ನನಗೂ ಕೂಡ ದೊಡ್ಡವನಾಗಬೇಕು. ಅವ್ರ ಮೇಲೆ ಕುಳಿತವ್ರು ಏನು ಹೇಳ್ತಾರೆ? ಅವರು ಕಬಾಬ್ ಹಿಡಿದುಕೊಂಡ ಹಾಗೆ ಕಬಾಬನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ನಾವು ಬಹಳ ಆಸೆಯಿಂದ ನಾನು ಮಂತ್ರಿ ಆಗ್ತೇನೆ, ನಾನು ದೊಡ್ಡವನಾಗ್ತೇನೆ, ನಾನು ಪ್ರಸಿದ್ಧಿ ಆಗ್ತೇನೆ, ನನಗೆ ಅಧಿಕಾರ ಸಿಗ್ತದೆ. ಅವನು ಆ ಇದ್ದ ಮಾಂಸವನ್ನು ತಿಂದು ಕೊನೆಗೆ ನಮಗೆ ಹಾಕುವುದೇನು? ಅಡ್ಡಿ ಅಲ್ವಾ? ಮೂಳೆ. ನಾವು ಆ ಮೂಳೆಯನ್ನು ಕಚ್ಚಿ 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 80 ವರ್ಷ ಆಗುವಾಗ ನನಗೆ ಅಧಿಕಾರಲ್ಲಿ ಸಿಗಲಿಲ್ವಾ, ಅವನು ಮೇಲೆ ಮೇಲೆ ಹೋದನಂತ ಅಲ್ವಾ? ಎಲ್ಲರಿಗೂ ನಮಗೆ ಅಧಿಕಾರದ ಆಸೆ ಇದೆ. ಸೈತಾನನ ಶೋಧನೆ ಪ್ರಿಯರೇ ಅದು. ಆ ಸೈತಾನನು ಆ ಪರ್ವತದ ಮೇಲೆ ಕೊಂಡು ಹೋಗಿ ಯೇಸು ಕ್ರಿಸ್ತ ಹೇಳಿದ, ಇದೆಲ್ಲವನ್ನು ನಿನಗೆ ಕೊಡ್ತೇನೆ, ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸು. ಈ ರೀತಿಯಲ್ಲಿ ಪ್ರಿಯರೇ ನಮ್ಮ ಕೆಲವರು ಬಂದಾಗ ನಾವು ಕಾಲಿಗೆ ಬೀಳುವುದು ಯಾಕೆ ದೇವರೇ ಬಲ್ಲ. ನೀವೇ ಆಲೋಚನೆ ಮಾಡಿ. ಎಷ್ಟೋ ಜನರ ಕಾಲಿಗೆ ನಾವು ಬೀಳ್ತೇವೆ, ಅಣ್ಣ ನನಗೆ ಒಂದು ದೊಡ್ಡ ಪೋಸ್ಟ್ ಕೊಡು, ನಾನೇ ಒಂದು ಅಧ್ಯಕ್ಷನನ್ನಾಗಿ ಮಾಡಿದ ಮೇಲೆ ಎಂತ ಮಾಡುವುದಂತ ಅವನ ತಲೆಯಲ್ಲಿಲ್ಲ. ಯಾಕೆ ಗೊತ್ತುಂಟು? ಅವನು ಮೂಳೆಯನ್ನು ಕಚ್ಚುತ್ತಾ ಇರುವ ಮನುಷ್ಯ, ಹೊರತು ಮಾಂಸ ತಿನ್ನುವ ಮನುಷ್ಯನಲ್ಲ. ಇದು ನಾವು ಆಲೋಚನೆ ಮಾಡಬೇಕು. ಇಂಥ ಪ್ರಲೋಭನೆಗಳು ಪ್ರಿಯರೇ, ಇಲ್ಲಿ ಕುಳಿತುಕೊಂಡ ನೀವು ಎಷ್ಟೋ ಜನರು ಇದನ್ನು ಆಲಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಾವು ಇಂಥ ಪ್ರಲೋಭನೆಗಳಿಗೆ ಒಳಗಾಗದಂತೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನಿರಂತರವಾಗಿ ಪ್ರಾರ್ಥಿಸಬೇಕು. ಯಾವಾಗ ನಾವು ನಿರಂತರವಾಗಿ ಪ್ರಾರ್ಥಿಸುತ್ತೇವೆಯೋ, ಪ್ರಾರ್ಥನೆ ಕಲ್ಲನ್ನು ಕೂಡ ಅದು ನೀರು ಮಾಡಿಬಿಡ್ತದೆ ಅಂತ ಹೇಳ್ತಾರೆ. ಅದು ಒಂದು ನಾಣ್ಣುಡಿ. ಪ್ರಾರ್ಥನೆ ಕಲ್ಲನ್ನು ನೀರಾಗಿಸುತ್ತದೆ. ಅಂದರೆ ಆ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ. ನಮ್ಮ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ. ಯಾವ ದುಷ್ಟ ಶಕ್ತಿಯು ನಮ್ಮ ಮೇಲೆ ಜಯಶಾಲಿ ಆಗುವುದಿಲ್ಲ. ಯಾಕೆ? ನಾವು ಪ್ರಾರ್ಥನೆಯ ಮನುಷ್ಯರು. ಪ್ರಾರ್ಥನೆ ನಮ್ಮ ಜೀವಾಳ. ಬೇರೆ ಯಾವುದರಲ್ಲಿ ನಾವು ಇವತ್ತು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಪ್ರಿಯರೇ, ನೀವು ಖಂಡಿತವಾಗಿ ಕಂಡುಕೊಳ್ಳಬೇಕು, ಪ್ರಾರ್ಥನೆ ಮಾತ್ರ ಅದೊಂದು ಪ್ರಬಲವಾದ ಅಸ್ತ್ರ. ಆ ಅಸ್ತ್ರದಿಂದ ಮಾತ್ರ ನಾವು ಇನ್ನೊಬ್ಬರ ಹೃದಯವನ್ನು ಗೆದ್ದುಕೊಳ್ಳಬಹುದು, ಇನ್ನೊಬ್ಬನಿಗೆ ಸರಿದಾರಿಗೆ ತರಬಹುದು, ಇನ್ನೊಬ್ಬನಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅವನಿಗೆ ಏನು ಬೇಕು ಅದನ್ನು ದಯಪಾಲಿಸಬಹುದು. ಆ ಪ್ರಾರ್ಥನೆಯ ಪ್ರಬಲವಾದ ಅಸ್ತ್ರವನ್ನು ಪ್ರಲೋಭನೆಗೆ ಒಳಗಾಗದಂತೆ, ಈ ಪ್ರಪಂಚದ ಆಮಿಷಗಳಿಗೆ ಒಳಗಾಗದಂತೆ ನಾವು ನಡೆಯಬೇಕಾಗಿದೆ. ಇದನ್ನು ನಾವು ಮಾಡುವ ಪ್ರಿಯರೇ. ಸಂತ ಲಾರೆನ್ಸರು ಪ್ರಾರ್ಥನೆ ಮಾಡಿದರು ಪ್ರಭು ಯೇಸು ಕ್ರಿಸ್ತರಲ್ಲಿ. ಆದ್ದರಿಂದ ಅವನಲ್ಲಿ ಏನುಂಟು, ಆ ಪವಿತ್ರ ಧರ್ಮಸಭೆಯಲ್ಲಿ ಏನುಂಟು ಅವನಿಗೆ ಹಂಚಲಿಕ್ಕೆ ಸುಲಭ ಆಯಿತು. ಅದು ಅವನು ಹಂಚಿದ, ಧಾರಾಳವಾಗಿ ಬಡಬಗ್ಗರಿಗೆ ಕೊಟ್ಟ. ಯಾವುದೇ ಪ್ರಲೋಭನೆಗಳಿಗೆ ಅಥವಾ ಶೋಧನೆಗೆ ಅವನು ಒಳಗಾಗಲಿಲ್ಲ. ಯಾಕೆ? ಆ ದೇವರು, ಆ ಯೇಸು ಕ್ರಿಸ್ತರು ಅವನಿಗೆ ಬೇಕಾದ ಶಕ್ತಿಯನ್ನು ನೀಡಿದರು. ಪವಿತ್ರಾತ್ಮರ ಶಕ್ತಿಯನ್ನು ನಾವು ಇಂದು ಕಂಡುಕೊಳ್ಳಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ. ಎಷ್ಟೋ ರೀತಿಯಲ್ಲಿ ನಮ್ಮ ನಡುವೆ ಎಷ್ಟೋ ಜನರು ಇವತ್ತು ತೊಳ್ಳಾಡುತ್ತಾ ಇದ್ದಾರೆ. ಯಾರು ಆಗಲಿ ಪ್ರಾರ್ಥನೆ ಒಂದು ಅವನಲ್ಲಿ ಅವನು ಜಯಶಾಲಿ. ದೇವರಲ್ಲಿ ಅವನು ಪ್ರಾರ್ಥಿಸುತ್ತಾನೋ ಅವನಿಗೆ ಜಯ ಯಾವತ್ತೂ ಲಭಿಸ್ತದೆ. ಇಲ್ಲ ಇದ್ದರೆ ಅವನು ಆ ಮೂಳೆ ನಾಯಿಗೆ ಹಾಕಿದರೆ ಏನಾಗ್ತದೆ? ಅದು ನಾಯಿ ಕಚ್ಚುತ್ತಾ ಇರ್ತದೆ ಅಲ್ವಾ? ಕಚ್ಚುತ್ತಾ ಇರ್ತದೆ. ಅದರ ಸುತ್ತ ಒಂದು ಬೆಕ್ಕು ಬಂದರೆ ನಮಗೆ ಪ್ರಾಯ ಆದ ಮೇಲೂ ಹಾಗೆ ನಾವು ಆ ಮೂಳೆಯ ಸುತ್ತ ಇರುವುದು ಅಲ್ವಾ? ನಮ್ಮ ಜೀವನ ಹಾಗೆ ಇಲ್ಲ. ಪ್ರಾರ್ಥನೆ ನಮ್ಮಲ್ಲಿ ಇರಬೇಕು. ಪ್ರಾರ್ಥಿಸುವ ದೇವರಲ್ಲಿ ಆ ಪ್ರಾರ್ಥಿಸುವ ಶಕ್ತಿ ಆ ದೇವರು ನಮಗೆ ಕೊಡಲಿ. ನಾವು ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಆ ಗೆತ್ಸೆಮನಿ ತೋಪಿನಲ್ಲಿ ತನ್ನ ಶಿಷ್ಯರಿಗೆ ಏನು ಹೇಳಿದರು? ಪೇತ್ರನಿಗೆ ಹಾಗೂ ಯೋಹಾನ್ನ ಮತ್ತು ಯಾಕೋಬರಿಗೆ ಏನು ಹೇಳಿದರು? ಜಾಗರೂಕರಾಗಿರಿ. ನಾವು ಜಾಗರೂಕರಾಗಬೇಕು. ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂತ ಹೇಳಿದರು. ಎಲ್ಲ ರೀತಿಯ ಪ್ರಲೋಭನೆಗಳು ನಿಮಗೆ ಈ ಪ್ರಪಂಚದಲ್ಲಿ ಸಿಗ್ತವೆ. ಅದಕ್ಕೆ ಒಳಗಾಗದಂತೆ ಪ್ರಾರ್ಥಿಸಿರಿ. ಅವರು ಅದನ್ನು ಮಾಡಿದರು. ಪ್ರಭು ಯೇಸು ಕ್ರಿಸ್ತರಿಗಾಗಿ ಜೀವ ಕೊಟ್ಟರು. ಪ್ರಾರ್ಥನೆ ನಮ್ಮ ಅಸ್ತ್ರವಾಗಲಿ, ಪ್ರಾರ್ಥನೆ ನಮ್ಮ ಶಕ್ತಿಯಾಗಲಿ. ಪ್ರಾರ್ಥನೆ ದಿನಾಲೂ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡೋಣ. ಅದು ನಮ್ಮ ಪ್ರಬಲ ಅಸ್ತ್ರದಿಂದ ಎಲ್ಲ ಸೈತಾನನ ಶೋಧನೆಗಳ ಮೇಲೆ ನಾವು ಜಯಶಾಲಿಯಾಗುವಂತೆ ಪ್ರಾರ್ಥಿಸೋಣ. ಆಮೇಲೆ ಎದ್ದು ನಿಲ್ಲೋಣ. ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಈಗ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ಇಡೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿದ್ದಾರೆ. ನಮಗೆ ಬೇಕಾದುದನ್ನೆಲ್ಲವನ್ನು ಅವರು ದಯಪಾಲಿಸುತ್ತಾರೆ. ಅವರ ಮಕ್ಕಳು ನಾವು.
ದೇವರ ಮಕ್ಕಳಾಗಿ ನಮ್ಮೆಲ್ಲ ಪ್ರಾರ್ಥನೆಗಳಿಗೆ ಅವರು ಓಗೊಡುತ್ತಾರೆ. ಆ ಪ್ರಾರ್ಥನೆಯನ್ನು ಈಗ ಭಕ್ತಿಯಿಂದ ನಾವು ಆಲಿಸೋಣ. ತಂದೆಯೇ, ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಯಾಜಕರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ಸುವರ್ತ ಸೇವೆಯಲ್ಲಿ ಬಂದೊದಗುವ ಕಷ್ಟಗಳಿಗೆ ಎದೆಗುಂದದೆ ಪ್ರಾರ್ಥನೆಯ ಶಕ್ತಿಯಲ್ಲಿ ಭರವಸೆ ಇಟ್ಟು ಎಡೆಬಿಡದೆ ಪ್ರಾರ್ಥಿಸುತ್ತಾ ಭಕ್ತ ವಿಶ್ವಾಸಿಗಳಿಗೆ ಆದರ್ಶರಾಗಲೆಂದು ಬೇಡುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶದ ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ನಾಯಕರು ತಮಗೆ ಲಭಿಸಿದ ಅಧಿಕಾರದಿಂದ ಸರ್ವ ಜನರ ಏಳಿಗೆಗೆ ದುಡಿಯುವಂತೆ ಹಾಗೂ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆ ನೆಲೆಸಲು ಶ್ರಮಿಸಲು ಬೇಕಾದ ಕೃಪೆಯನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳಲ್ಲಿ ದೀರ್ಘಕಾಲದಿಂದ ರೋಗ ರುಜಿನಗಳಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನರಳುತ್ತಿರುವ ಸಹೋದರ ಸಹೋದರಿಯರನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ವಿಶ್ವಾಸಭರಿತ ಹಾಗೂ ಎಡೆಬಿಡದೆ ಮಾಡುವ ಪ್ರಾರ್ಥನೆಯ ಫಲವಾಗಿ ರೋಗಗಳನ್ನು ಸಹಿಸುವ ಶಕ್ತಿಯನ್ನು ಮತ್ತು ನಿಮ್ಮ ಚಿತ್ತದಂತೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆಯೇ, ಧರ್ಮಸಭೆಯ ಅಗತ್ಯತೆಗಳಿಗಾಗಿ ಎಡಬಿಡದೆ ಪ್ರಾರ್ಥಿಸುವ ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಹಾಗೂ ನಿರಂತರ ಆರಾಧನೆ ಪ್ರಾರ್ಥನೆಗಳನ್ನು ನಡೆಸಿಕೊಂಡು ಹೋಗುವ ಎಲ್ಲ ಪಂಗಡಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ನಾವೆಲ್ಲರೂ ದೇವರ ವಾಕ್ಯ ಹಾಗೂ ಪವಿತ್ರಾತ್ಮರ ಬಲದಿಂದ ತುಂಬಿದವರಾಗಿ ಯುವಜನ ಹಾಗೂ ಮಕ್ಕಳಿಗೆ ಆದರ್ಶರಾಗುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಾವೆಲ್ಲರೂ ಈ ವರ್ಷ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆಗೆ ಹೆಚ್ಚು ಆದ್ಯತೆ ನೀಡುತ್ತಾ ಜೀವಿಸಲು ಹಾಗೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಕೋರಿಕೆ ಬೇಡಿಕೆಗಳನ್ನು ಸಂಪೂರ್ಣ ನಂಬಿಕೆಯಿಂದ ನಿವೇದಿಸುವ ಎಲ್ಲ ಭಕ್ತರನ್ನು ನಮ್ಮ ಪಾಲಕ ಸಂತ ಲೊರೆನ್ಸರ ಮುಖಾಂತರ ಹೇರಳವಾಗಿ ಹರಸಿ ಆಶೀರ್ವದಿಸುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಕರ್ತರಾದ ದೇವರೇ, ನಿಮ್ಮ ಮುಂದೆ ನಮ್ಮ ಅನೇಕ ಪ್ರಾರ್ಥನೆಗಳನ್ನು ನಾವು ಇಟ್ಟಿದ್ದೇವೆ. ನಮ್ಮ ರನ್ಮನಗಳಲ್ಲಿ ಇನ್ನು ಎಷ್ಟೋ ಪ್ರಾರ್ಥನೆಗಳು ಇವೆ. ಇದೆಲ್ಲವನ್ನು ಸ್ವೀಕರಿಸಿ ನಮಗೆ ಬೇಕಾದುದನ್ನು ದಯಪಾಲಿಸಿರೆಂದು ಈ ಪ್ರಾರ್ಥನೆಯನ್ನು ನಿನ್ನ ಪ್ರಿಯ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಪುಟ ಸಂಖ್ಯೆ 39, ಗೀತೆ ಸಂಖ್ಯೆ 4. ಶ್ರಮವನು ಬೆವರಿನ ಫಲವನು ಕಾಣಿಕೆಯಾಗಿ ನ ತರುವೆ, ಕಾಣಿಕೆಯಾಗಿ ನ ತರುವೆ. ನೋವು ನಲಿವಿನ ಬದುಕಿನ ಸೊಬಗನು ಧೂಪದ ರೂಪದಿ ಉರಿಸುವೆ. ಧೂಪದ ರೂಪದಿ ಉರಿಸುವೆ. ಸ್ವೀಕರಿಸೋ ನನ್ನ ಶ್ರಮವನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು, ಸ್ವೀಕರಿಸೋ ನನ್ನ ಶ್ರಮವನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಸಹೋದರ ಸಹೋದರಿಯರೇ,
ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ನೀವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಲಾರೆನ್ಸ್ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ನೀವು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ನಾವು ಸುಶಿಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು. ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ಪರಮ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಹಾಗೂ ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನಿಯುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬೆನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸಾಕ್ ಲೋಬೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರು ಕಲಿಸಿದ ಆ ಪರಲೋಕದ ಪ್ರಾರ್ಥನೆಯನ್ನು ಒಟ್ಟಾಗಿ ಭಕ್ತಿಯಿಂದ ನಮ್ಮ ಕೈಗಳನ್ನು ಜೋಡಿಸಿ, ಎರಡೂ ಕೈಗಳನ್ನು ಜೋಡಿಸಿ ಆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಪ್ರಾರ್ಥಿಸುವ ಅವರು ಕಲಿಸಿದ ಆ ಪರಲೋಕದ ಪ್ರಾರ್ಥನೆಯನ್ನು. ಸ್ವರ್ಗ ಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುಕ್ಷಿಕ್ತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ
ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯರೇ, ಈಗ ಪರಮಪ್ರಸಾದ ಸ್ವೀಕರಿಸುವ ಸಮಯ. ಪರಮಪ್ರಸಾದ ಒಂದು ಪವಿತ್ರ ಸಂಸ್ಕಾರ. ಕಥೋಲಿಕ ಕ್ರೈಸ್ತರಾದ ನಮಗೆ ಇದು ಪ್ರಭು ಯೇಸುವಿನ ಶರೀರ ಮತ್ತು ರಕ್ತ. ಆದ್ದರಿಂದ ಕ್ರೈಸ್ತೇತ ಬಾಂಧವರು ಈ ಪ್ರಸಾದವನ್ನು ಸ್ವೀಕರಿಸಬಾರದಾಗಿ ವಿನಯದಿಂದ ನಮ್ರತೆಯಿಂದ ವಿನಂತಿಸುತ್ತೇವೆ. ತಾವು ತಮ್ಮ ಸ್ಥಳದಲ್ಲಿ ಇದ್ದು ಮೌನವಾಗಿ ಪ್ರಾರ್ಥಿಸುವುದು. आता पवित्र क्रिस्त प्रसाद सेवनचो वेळ तुमकां खंय लागीं जाता थंयसर भक्तीन आनी शिस्तेन वचून कुमगार सेवनचो. ह्या कारण क्रिस्ताची कूड म्हणटा आसतना व्हडल्यान आमेन म्हणून जाप दिवची. कोण आतां कुमगार स्विकार करतात त्याच जाग्यार कुमगार तुमी स्विकार करन उपरांत तुमच्या जाग्याक वेचें, तुमच्या जाग्याक तो व्हरून वेसो न्हय. ಇವಾಗ ಕ್ರಿಸ್ತ ಪ್ರಸಾದದ ಹಾಡನ್ನು ಹಾಡೋಣ. ಪುಟ ಸಂಖ್ಯೆ 44, ಗೀತೆ ಸಂಖ್ಯೆ 5. ಬರುವರು, ಮನುಷ್ಯರನ್ನು ಮುಂದೆ ಕರೆವರು. ಪರರಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲೇ ಬಾಳ ಸೇವಿಸಿದ. ಮನುಷ್ಯರನ್ನು ಬಳಿಗೆ ಕರೆವರು, ಅವರ ಜೀವ ಸುದೆಯ ಎರೆವರು. ಮಹಿಮೆಯಲ್ಲಿ ಯೇಸು ಬರುವರು, ಮನುಷ್ಯರನ್ನು ಮುಂದೆ ಕರೆವರು. ಪರರಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲೇ ಬಾಳ ಸವೆಸಿದ. ಮನುಷ್ಯರನ್ನು ಬಳಿಗೆ ಕರೆವರು, ಅವರ ಜೀವ ಸುದೆಯ ಎರೆವರು. ಹಸಿದ ಒಡಲಿಗೆ ನೀವು ಅನ್ನ ಕೊಟ್ಟಿರಿ, ದಾಹದರಲಿಗೆ ನೀವು ಪಾನ ಕೊಟ್ಟಿರಿ. ಬೇನೆ ಎಂದಿರೆ ನೀವು ಕಾಣ ಬಂದಿರಿ, ಬಂದಿಯಾಗಿರೆ ನೀವು ಕಂಡು ನೊಂದಿರಿ. ನಿಮ್ಮ ಹೆಸರಲ್ಲಿ ದೇವಲೋಕ ನಲಿದಿದೆ,
ಸ್ವರ್ಗ ರಾಜ್ಯವೇ ಇಂದು ನಮ್ಮದಾಗಿದೆ. ಹಸಿದ ಒಡಲಿಗೆ ನೀವು ಅನ್ನ ಕೊಟ್ಟಿರಿ, ದಾಹದಳಲಿಗೆ ನೀವು ಪಾನ ಕೊಟ್ಟಿರಿ. ಬೇನೆಯಂದಿರೇ ನೀವು ಕಾಣ ಬಂದಿರಿ, ಬಂದಿಯಾಗಿರೇ ನೀವು ಕಂಡು ನೊಂದಿರಿ. ನಿಮ್ಮ ಹೆಸರಲ್ಲಿ ದೇವಲೋಕ ನಲಿದಿದೆ, ಸ್ವರ್ಗ ರಾಜ್ಯವೇ ಇಂದು ನಮ್ಮದಾಗಿದೆ. ಮಹಿಮೆಯಲ್ಲಿ ಯೇಸು ಬರುವರು, ಮನುಷ್ಯರನ್ನು ಮುಂದೆ ಕರೆವರು. ವರನಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲಿ ಬಾಳ ಸವಿಸಿದ. ಮನುಷ್ಯರನ್ನು ಮನೆಗೆ ಕರೆವರು, ಅಮ್ಮನ ಜೀವ ಸುದೇವರು. ಇರುಳ ಬಾಳಲಿ ನೀವು ಜ್ಯೋತಿಯಾದಿರಿ, ಮನವು ಮುರಿದರೆ ನೀವು ಬೆಸುಗೆಯಾದಿರಿ. ದೂರ ಸರಿದರೆ ನನ್ನ ಕರೆಯ ಬಂದಿರಿ, ತಪ್ಪಿ ಹೋಗಿರೇ ನನ್ನ ಹುಡುಕಿನಲ್ಲಿದಿರಿ. ನಿಮ್ಮ ಹೆಸರಲ್ಲಿ ದೇವಲೋಕ ನಲಿದಿದೆ, ಸ್ವರ್ಗ ರಾಜ್ಯವೇ ಇಂದು ನಮ್ಮದಾಗಿದೆ. ಇರುಳ ಬಾಳಲಿ ನೀವು ಜ್ಯೋತಿಯಾದಿರಿ, ಮನವು ಮುರಿದರೆ ನೀವು ಬೆಸುಗೆಯಾದಿರಿ. ದೂರ ಸರಿದರೆ ನನ್ನ ಕರೆಯ ಬಂದಿರಿ, ತಪ್ಪಿ ಹೋಗಿರೇ ನನ್ನ ಹುಡುಕಿನಲ್ಲಿದಿರಿ. ನಿಮ್ಮ ಹೆಸರಲ್ಲಿ ದೇವಲೋಕ ನಲಿದಿದೆ, ಸ್ವರ್ಗ ರಾಜ್ಯವೇ ಇಂದು ನಮ್ಮದಾಗಿದೆ. ಮಹಿಮೆಯಲ್ಲಿ ಯೇಸು ಬರುವರು, ಮನುಷ್ಯರನ್ನು ಮುಂದೆ ಕರೆವರು. ಪರರಲ್ಲೇ ಪ್ರಭುವ ನೋಡಿದ, ಸೇವೆಯಲ್ಲಿ ಬಾಳ ಸವಿಸಿದ. ಮನುಷ್ಯರನ್ನು ಮನೆಗೆ ಕರೆವರು, ಅವರ ಜೀವ ಸುದೇವರು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಹಬ್ಬದಂದು ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದಯವಿಟ್ಟು ಕುಳಿತುಕೊಳ್ಳಿ. ಬಲಿಪೂಜೆಯ ಕೊನೆಯಲ್ಲಿ ವ್ಯಾಧಿಸ್ಥರಿಗಾಗಿ ವಿಶೇಷ ಪ್ರಾರ್ಥನೆ ನಡೆಯಲಿರುವುದು. ಸಂತ ಲಾರೆನ್ಸರ ಮೇಲಿನ ವಿಶೇಷ ಪ್ರೀತಿ ಹಾಗೂ ವಿಶ್ವಾಸದಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು, ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ನಾವು ಕೋರುತ್ತೇವೆ. ಈ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿ ಉತ್ತಮ ಪ್ರಬೋಧನೆ ನೀಡಿ ನಮಗಾಗಿ ಪ್ರಾರ್ಥಿಸಿದ ನಕ್ರೆ ಧರ್ಮ ಕೇಂದ್ರದ ಧರ್ಮಗುರುಗಳಾದ ವಂದನೀಯ ಸ್ವಾಮಿ ಲೂಯಿಸ್ ದೇಸ ಇವರಿಗೂ,
ಇವರೊಡನೆ ನಮಗಾಗಿ ಪ್ರಾರ್ಥಿಸಿದ ಎಲ್ಲ ಧರ್ಮಗುರುಗಳಿಗೂ ಈ ಪುಣ್ಯಕ್ಷೇತ್ರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಗಂಗೊಳ್ಳಿ ಚರ್ಚಿನ ಗಾಯನ ಮಂಡಳಿಗೆ ಹಾಗೂ ವಾಚನಗಳನ್ನು ಪ್ರಾರ್ಥನೆಗಳನ್ನು ಪ್ರಾರ್ಥಿಸಲು ಸಹಕರಿಸಿದ ಕಣಜಾರ್ ಚರ್ಚಿನ ಎಲ್ಲ ಸದಸ್ಯರಿಗೆ, ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕೆಲವೊಂದು ಪ್ರಕಟಣೆಗಳು. ನಿಮ್ಮ ಹರಕೆ ಬಲಿಪೂಜೆಗಳನ್ನು ನೀಡಲು ಹಾಗೂ ಈ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ಮ ಕಾಣಿಕೆಯನ್ನು ನೀಡಲು ಈ ಚರ್ಚಿನ ಎಡಭಾಗದ ಕೌಂಟರ್ನಲ್ಲಿ ನಿಮಗೆ ಅವಕಾಶವಿದೆ. ಅಂತೆಯೇ ಅಲ್ಲಿರುವ ಹೊಸ ಕಟ್ಟಡದ ಸಭಾಂಗಣದಲ್ಲಿ ಪಾಪ ನಿವೇದನೆ ಕನ್ಫೆಷನ್ ಕುಂಸಾರ ಆಲಿಸಲು ಗುರುಗಳು ಲಭ್ಯವಿದ್ದಾರೆ. ಈ ಚರ್ಚಿನ ಬಲಭಾಗದಲ್ಲಿ ಬಸಿಲಿಕದ ಮಂಗಳಜ್ಯೋತಿಯ ಹಾಗೂ ದಿವ್ಯ ಜ್ಯೋತಿಯ ಧಾರ್ಮಿಕ ವಸ್ತುಗಳ ಪುಸ್ತಕಗಳ ಮಳಿಗೆಗಳಿವೆ. ದಯವಿಟ್ಟು ಭೇಟಿ ಮಾಡಿ ಹೊಸದಾಗಿ ಪ್ರಕಟಿಸಲ್ಪಟ್ಟ ಬೈಬಲ್, ಸಿಲುಬೆ ಆದಿ ಆರಾಧನೆ ಪುಸ್ತಕಗಳು ಅಲ್ಲಿ ನಿಮಗೆ ಸಿಗಲಿರುವುದು. ಅಂತೆಯೇ ಉಜ್ವಾಡ್, ರಕ್ನೋ, ಸೆವಕ್, ದೈವಿಕ್ ಅಮೃತ್ ಹಾಗೂ ಇತರ ಮಾಸಿಕ ಹಾಗೂ ಪಾಕ್ಷಿಕ ಪತ್ರಗಳಿಗೆ ಚಂದಾದಾರರಾಗಲು ಹಾಗೂ ನವೀಕರಿಸಲು ನಿಮಗೆ ಅವಕಾಶವಿದೆ. ಉಡುಪಿ ಧರ್ಮಕ್ಷೇತ್ರದ ಕೆರೆಕಟ್ಟೆ ಸಂತ ಅಂತೋಣಿಯವರ ಪುಣ್ಯಕ್ಷೇತ್ರದ ಹಬ್ಬವನ್ನು ಫೆಬ್ರವರಿ 15ರಂದು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಆ ದಿನ ಬೆಳಿಗ್ಗೆ 10 ಹಾಗೂ ಸಂಜೆ 4 ಕನ್ನಡ ಬಲಿಪೂಜೆ ಇರುವುದು. ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವಿದೆ. ನಿಮ್ಮ ಇಟ್ಟಿರುವ ಹಾಡಿನ ಕೈಪಿಡಿಗಳನ್ನು ದಯಮಾಡಿ ಅಲ್ಲಿಯೇ ಇಟ್ಟು ಮುಂದಿನ ಪೂಜೆಗೆ ಸಹಕರಿಸಬೇಕೆಂದು ವಿನಂತಿಸುತ್ತೇವೆ. ಈಗ ವ್ಯಾಧಿಸ್ಥರಿಗಾಗಿ ಪ್ರಾರ್ಥನೆ ನಡೆಯಲಿರುವುದು. ನಮ್ಮ ರೋಗ ರುಜಿನಗಳನ್ನು, ನಮ್ಮ ಕುಟುಂಬದ ಸದಸ್ಯರ ಸಂಕಷ್ಟಗಳನ್ನು, ಈ ಸಮಯದಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಶುಶ್ರೂಷೆ ಪಡೆಯಲಿರುವ ಎಲ್ಲರಿಗಾಗಿ ಈ ಸಮಯದಲ್ಲಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸುವ ಸೌಖ್ಯದಾಯಕ ಯೇಸುವಿನ ಗುಣಪಡಿಸುವ ಹಸ್ತಗಳಿಗೆ ಅವರೆಲ್ಲರನ್ನು ನಾವು ಸಮರ್ಪಿಸೋಣ. ಕೆಲವೊಂದು ನಿಮಿಷ ಮೌನವಾಗಿ ಯಾರೆಲ್ಲರಿಗಾಗಿ ನಾವು ಪ್ರಾರ್ಥಿಸಬೇಕು, ನಮಗಾಗಿ, ನಮ್ಮ ಕುಟುಂಬದ ಪ್ರತಿ ಸದಸ್ಯರಿಗಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಇತರ ಸಂಕಷ್ಟಗಳಿಂದ ಸಂಕಷ್ಟ ಪಡುವವರಿಗಾಗಿ ಪ್ರತ್ಯೇಕವಾಗಿ ನಮ್ಮ ಪ್ರಭುವಿನಲ್ಲಿ ಪ್ರಾರ್ಥಿಸುವ. ಈಗ ಎಲ್ಲರೂ ಎದ್ದು ನಿಂತು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುವುದು. ವ್ಯಾಧಿಷ್ಠರಿಗಾಗಿ ಪ್ರಾರ್ಥನೆ. ನಮ್ಮ ಸಹಾಯ ಪ್ರಭು ದೇವರಲ್ಲಿ ಇರುವುದು, ಅವರೇ ಇಹಪರ ಲೋಕಗಳನ್ನು ಉಂಟು ಮಾಡಿರುವರು. ಪ್ರಭುವೇ ದಯೆಯಿಂದ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ನಮ್ಮ ವಿಜ್ಞಾಪನೆಯು ನಿಮ್ಮ ಸಮ್ಮುಖಕ್ಕೆ ಏರಲಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ, ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಸ್ವಸ್ಥಪಡಿಸುವ ಶಕ್ತಿಯನ್ನು ನೀವು ರೋಗಗ್ರಸ್ತರ ಶರೀರದಲ್ಲಿ ಸುರಿಸಿ ಕಷ್ಟಪಡುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರೀತಿಯಿಂದ ಅವರನ್ನು ಕಾಪಾಡುತ್ತೀರಿ. ಈ ನಿಮ್ಮ ಭಕ್ತ ವಿಶ್ವಾಸಿಗಳನ್ನು ಕರುಣೆಯಿಂದ ಈಕ್ಷಿಸಿರಿ. ಪಾಪದ ದಂಡನೆಯಾಗಿ ಅವರನ್ನು ಆವರಿಸಿರುವ ಸಕಲ ಬಂಧನಗಳನ್ನು ಬಿಡಿಸಿರಿ. ಮಾನಸಿಕ ಹಾಗೂ ದೈಹಿಕ ವೇದನೆಯಿಂದ ಅವರನ್ನು ಮುಕ್ತಗೊಳಿಸಿರಿ. ನಿಮ್ಮ ಅಪರಿಮಿತ ದಯೆಯನ್ನು ನಂಬಿ ಬಂದಿರುವ ಎಲ್ಲ ಭಕ್ತರಿಗೆ ಸಂತ ಲಾರೆನ್ಸರ ಮಧ್ಯಸ್ಥಿಕೆಯಿಂದ ದೇಹಾತ್ಮಕ್ಕೆ ಸೌಖ್ಯ ನೀಡಿರಿ. ಈ ಪುಣ್ಯಕ್ಷೇತ್ರದಲ್ಲಿ ಅವರು ಪಡೆದ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಂತೃಪ್ತಿ ಅವರಲ್ಲಿ ನೆಲೆಸಲಿ. ಶಾಂತಿ ಸಮಾಧಾನ ಪಡೆದ ನಿಮ್ಮ ಭಕ್ತರು ಯೇಸು ಸ್ವಾಮಿಯ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ಅವರು ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುವ ನಿಜ ಭಕ್ತರಾಗಲಿ. ತಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು
ಅವರಿಗೆ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಯನ್ನು ಬಾಗಿ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳೋಣ. ಪ್ರಭು ಕ್ರಿಸ್ತರು ನಿಮ್ಮೊಡನಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಅವರು ನಿಮ್ಮಲ್ಲಿದ್ದು ನಿಮ್ಮನ್ನು ಕಾಪಾಡಲಿ. ಅವರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ಹಿಂದಿದ್ದು ಬೆಂಬಲವಾಗಿರಲಿ, ಮೇಲಿದ್ದು ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪೂಜಾ ಅಂತ ಗೀತೆಯನ್ನು ಹಾಡೋಣ. ಪುಟ ಸಂಖ್ಯೆ 50. ಲೋರೆನ್ಸರೇ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ. ಯೇಸುವನು ಪಾಲಿಸುತ್ತಾ ಧರ್ಮವನ್ನು ಪಾಲಿಸಿದೆ, ನಿಷ್ಠೆಯಿಂದ ಕರ್ತವ್ಯ ಭುವಿಯಲ್ಲಿ ಪಾಲಿಸಿದೆ. ನಿನ್ನಂತೆ ಕರ್ತವ್ಯವ ಪಾಲಿಸಲು ಕಲಿಸು ತಂದೆ, ಪಾಲಿಸಲು ಕಲಿಸು. ಸಂತ ಲೋರೆನ್ಸರೇ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ, ನಮಗಾಗಿ ಪ್ರಾರ್ಥಿಸಿ. ಸಂತ ಲಾರೆನ್ಸರೇ ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಅರಸೆಮ್ಮನು ತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.